ಮಾಕೆ ಊರಿಗೆ ಏನೂ ಇಲ್ಲ, చాలా ಬಡ ಸ್ಥಿತಿಯಲ್ಲಿದ್ದೀವಿ. ಅದಕ್ಕಾಗಿ ಶಾಲೆ ಇಲ್ಲ, ರೋಡ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅದನ್ನು ನೆರವೇರಿಸ್ಬೇಕಂತೇಳಿ ಕೋರ್ಕೊಂಡ್ವಿ. ಉಡುಪಿಯಲ್ಲಿ ಒಂದು ಅಪರೂಪದ ನಕ್ಸಲ್ ಶರಣಾಗತಿ ನಡೆಯಿತು. ಕಳೆದ 1 ದಶಕದಿಂದ ಮುಖ್ಯವಾಹಿನಿಯಲ್ಲಿದ್ದರೂ ಕರ್ನಾಟಕದಲ್ಲಿ ಕಾಣಿಸಿಕೊಳ್ಳದ ಉಡುಪಿ ಮೂಲದ ಲಕ್ಷ್ಮಿ ಜಿಲ್ಲಾಡಳಿತದ ಮುಂದೆ ಶರಣಾಗಿದ್ದಾಳೆ. ಈಕೆಯ ಪತಿ ಸಂಜೀವ 2009ರಲ್ಲಿ ಆಂಧ್ರಪ್ರದೇಶ ಸರ್ಕಾರದ ಮುಂದೆ ಶರಣಾದ ನಂತರ ಲಕ್ಷ್ಮಿ ಕೂಡ ಸಹಜ ಕೌಟುಂಬಿಕ ಜೀವನ ನಡೆಸ್ತಾ ಇದ್ರು. ಇದೀಗ ಕರ್ನಾಟಕ ರಾಜ್ಯದಲ್ಲಿ ಸರೆಂಡರ್ ಪ್ಯಾಕೇಜ್ ಘೋಷಣೆಯಾದ ವಿಚಾರ ತಿಳಿದು ಸ್ವ ಇಚ್ಛೆಯಿಂದ ಉಡುಪಿ ಜಿಲ್ಲಾಡಳಿತದ ಮುಂದೆ ಬಂದು ಶರಣಾಗಿದ್ದಾಳೆ. ಈ ವೇಳೆ ಮಾತನಾಡಿರುವ ತೊಂಬಟ್ಟು ಲಕ್ಷ್ಮಿ, ನಾನು ಯಾರ ಒತ್ತಡಕ್ಕೂ ಮಣಿದಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಘೋಷಿಸಿರುವ ಶರಣಾಗತಿ ಪ್ಯಾಕೇಜ್ನ ವಿವರ ತಿಳಿದು ಸ್ವ ಇಚ್ಛೆಯಿಂದ ಬಂದು ಶರಣಾಗಿದ್ದೇನೆ ಎಂದಿದ್ದಾಳೆ. ಇದೇ ವೇಳೆ ತನ್ನೂರಿನ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಎಂದು ಆಗ್ರಹಿಸಿದ್ದಾಳೆ. ಇವಾಗ ನೀನು ಮಾರ್ತಿರೋ ಪರಿಸ್ಥಿತಿ ನೋಡಿ, ಟಿವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ, ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕಂತೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ನಾಕೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡಬೇಕಂತೇಳಿ ಕೋರ್ಕೊಂಡು ಡಿಮ್ಯಾಂಡ್ಸು ಮಾಕೆ ಊರಿಗೆ ಏನೂ ಇಲ್ಲ, చాలా ಬಡ ಸ್ಥಿತಿಯಲ್ಲಿದ್ದೀವಿ. ಅದಕ್ಕಾಗಿ ಶಾಲೆ ಇಲ್ಲ, ರೋಡ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅದನ್ನು ನೆರವೇರಿಸ್ಬೇಕಂತೇಳಿ ಕೋರ್ಕೊಂಡು. ಯಾರ್ದು ಒತ್ತಡ ಇಲ್ಲ, ನಾನೇ ಬಂದಿರೋದು. ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿ ಲಕ್ಷ್ಮಿ ಶರಣಾಗತಿಯ ಎಲ್ಲಾ ಸಿದ್ಧತೆಯನ್ನ ನಡೆಸಿತ್ತು. ಬೆಂಗಳೂರಿಗೆ ಬಂದಿದ್ದ ಲಕ್ಷ್ಮಿಯನ್ನು ಕಾರ್ಕಳಕ್ಕೆ ಕರೆತಂದು ಅಲ್ಲಿಂದ ನೇರವಾಗಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಬಂದು ಪ್ರಾರಂಭಿಕ ಪ್ರಕ್ರಿಯೆಗಳನ್ನು ನಡೆಸಲಾಯಿತು. ಮುಂದೆ ರಚದಾದ್ರಿಯಲ್ಲಿರುವ ಜಿಲ್ಲಾಡಳಿತ ಕಚೇರಿಗೆ ತೆರಳಿ ಅಧಿಕೃತವಾಗಿ ಶರಣಾಗತಿ ಘೋಷಿಸಲಾಯಿತು. ಈ ವೇಳೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಕೆಯನ್ನು ಎ ಕ್ಯಾಟಗರಿಯ ನಕ್ಸಲ್ ಎಂದು ಪರಿಗಣಿಸಿ ಪರಿಹಾರಕ್ಕೆ ಶಿಫಾರಸು ಮಾಡುವುದಾಗಿ ತಿಳಿಸಿದರು. ಉಡುಪಿ ಜಿಲ್ಲೆಯಲ್ಲಿ ಲಕ್ಷ್ಮಿ ವಿರುದ್ಧ 3 ಪ್ರಕರಣಗಳಿವೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸೂಕ್ತ ತನಿಖೆ ನಡೆಸುವುದಾಗಿ ಹೇಳಿದರು. This is called as a surrender policy of she is a wanted accused in Naxal cases in 3 of the cases. ಮಾಸಿಬೈಲು ಪೊಲೀಸ್ ಸ್ಟೇಷನ್ನಲ್ಲಿ ಅಂದಿನ ದಿವಸದಲ್ಲಿ ಶಂಕರನಾರಾಯಣದಲ್ಲಿ 3 ಪ್ರಕರಣಗಳಿದೆ. ಅದರಲ್ಲಿ ಅವ್ರ ಮೇಲೆ ವಾರಂಟ್ಗಳಿದೆ ಮತ್ತು ಅದು LPC ಪ್ರಕರಣ ಆಗಿದೆ. ಸೊ ಈಗ ಅವರು ವಾಲಂಟ್ರಿಯಾಗಿ ಬಂದು ಸರೆಂಡರ್ ಆಗಿದ್ದಾರೆ. ಸರೆಂಡರ್ ಪ್ಯಾಕೇಜ್ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಇದೆ. ಅದರಲ್ಲಿ 3 ಕ್ಯಾಟಗರಿಯಲ್ಲಿ ಸರೆಂಡರ್ ಪ್ಯಾಕೇಜ್ ಇದೆ. ಒಂದು ಎ ಕ್ಯಾಟಗರಿಯಲ್ಲಿ ಬರುವ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 7 ಲಕ್ಷದ ಪ್ಯಾಕೇಜ್ ಇದೆ. ಅದರಲ್ಲಿ ಬಿ ಕ್ಯಾಟಗರಿಯಲ್ಲಿ ಇರುವವರು, ಅಂದರೆ ಎ ಕ್ಯಾಟಗರಿಯಲ್ಲಿ ಬರುವವರು ನಮ್ಮ ರಾಜ್ಯದ ನಿವಾಸಿಗಳಾಗಿದ್ದುಕೊಂಡು ಈ ಚಟುವಟಿಕೆಯಲ್ಲಿ ತೊಡಕೊಂಡಿರುವವರು. ಅದರಲ್ಲಿ ಬಿ ಕ್ಯಾಟಗರಿಯಲ್ಲಿ 5 ಲಕ್ಷ, ಅದರಲ್ಲಿ 5 ಲಕ್ಷ ಬರುತ್ತೆ ಅವರಿಗೆ. ಅದು ಬೇರೆ ರಾಜ್ಯದವರು ಇಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಕೊಂಡಿರುವವರು. ಇನ್ನೊಂದು 3ನೇ ಸಿ ಕ್ಯಾಟಗರಿಯಲ್ಲಿ 2 ಲಕ್ಷ ಇದೆ. 2 ಲಕ್ಷ ಅದರಲ್ಲಿ ಮಾಹಿತಿದಾರರು ಇರುವಂಥದ್ದು ಅಥವಾ ಕೊರಿಯರ್ ಆ ರೀತಿ ಇನ್ಫಾರ್ಮೇಷನ್ ಕೊಡುವಂಥವ್ರು ಅವರನ್ನು ಒಳಗೊಂಡಿರುವಂಥದ್ದು. ಪೊಲೀಸರವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮತ್ತೆ ನಾವು ಶಿಫಾರಸು ಮಾಡ್ತೀವಿ. ರಾಜ್ಯ ಸಮಿತಿಗೆ ಶಿಫಾರಸು ಮಾಡಿ ಸರ್ಕಾರದಿಂದ ಅವರಿಗೆ ಆ ಪ್ಯಾಕೇಜ್ ಹಂತ ಹಂತವಾಗಿ ಬರುತ್ತೆ. ಮೊದಲ 2 ವರ್ಷದ ಒಳಗಡೆ ಈಗ 7 ಲಕ್ಷದ ಇದರಲ್ಲಿ ಬಂದರೆ ಮೊದಲಿಗೆ ಅವರಿಗೆ 3 ಲಕ್ಷವನ್ನು ಕೊಡ್ತಾರೆ. ನಂತರ 1 ವರ್ಷದ ನಂತರ 2 ಲಕ್ಷ, ಆಮೇಲೆ 2ನೇ ವರ್ಷ ಆಗುವಾಗ ಪುನಃ ಉಳಿದ 2 ಲಕ್ಷವನ್ನು ಕೊಡ್ತಾರೆ. ಆ ರೀತಿ ಹಂತ ಹಂತವಾಗಿ ಪ್ಯಾಕೇಜ್ ಬರುತ್ತೆ. ಅದೇ ರೀತಿಯಲ್ಲಿ ಅವರಿಗೆ ಪುನರ್ವಸತಿಗೆ ಸಂಬಂಧಪಟ್ಟಾಗೆ ಅವರಿಗೆ ಯಾವುದಾದ್ರೂ ತರಬೇತಿ ಅಥವಾ ವಿದ್ಯಾಭ್ಯಾಸಕ್ಕೆ ಈ ರೀತಿ ಅವಕಾಶಗಳು ಇದೆ. ಅವರಿಗೆ ಸ್ವಂತ ಉದ್ಯೋಗ ಮಾಡೋದಿದ್ದರೆ ಅದಕ್ಕೂ ಅವಕಾಶ ಕಲ್ಪಿಸೋಕ್ಕೆ ಅವಕಾಶ ಇದೆ. ಅದರಿಂದಾಗಿ ಆ ಪುನರ್ವಸತಿಗೆ ಸಂಬಂಧಪಟ್ಟಾಗೆ ಅವರು ಏನು ಕೇಳ್ತಾರೆ ಅದನ್ನು ನೋಡಿಬಿಟ್ಟು ವ್ಯವಸ್ಥೆ ಮಾಡ್ತೀವಿ. ಕಮಿಟಿಯಿಂದ ಗೌರ್ಮೆಂಟಿಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದೀವಿ. ಈಗ ಮೊನ್ನೆ ಸ್ಪೆಷಲ್ 6 ಜನರನ್ನು ಇದು ಮಾಡಿದ್ದೀವಲ್ಲ, ಅದಕ್ಕೆ ಸರ್ಕಾರ ಈಗ ಲೀಗಲ್ ಅಂದರೆ ಈಗ LADC ಅಂತಿದೆ, ಲೀಗಲ್ ಸರ್ವಿಸ್ ಸೆಂಟ್ರ್. ಇದರಲ್ಲಿ LADC ಅಂತೇಳಿ ಡಿಫೆನ್ಸ್ ಕೌನ್ಸಿಲ್ ಅಂತ ಸುಪ್ರೀಂ ಕೋರ್ಟ್ ಹಿಂದಿನ ಚೀಫ್ ಜಸ್ಟಿಸ್ ಇದು ಮಾಡಿದ್ರಿಂದ ಈಗ ಅಲ್ಲಿ ಆ ಫೆಸಿಲಿಟಿ ಕೊಡಬೇಕು. ಮತ್ತು ಜೊತೆಗೆ ಸ್ಪೆಷಲ್ ಕೋರ್ಟನ್ನು ಮಾಡೋದಕ್ಕೆ ಪ್ರಾವಿಷನ್ ಇದು ಮಾಡಬೇಕು. ಅಲ್ಲಿ ಸ್ಪೆಷಲ್ಲಾಗಿ ಹೇಗೆ PP ಇರ್ತಾರೋ ಅದೇ ರೀತಿ ಡಿಫೆನ್ಸ್ ಕೌನ್ಸಿಲ್ ಇದಕ್ಕೂ ಕೂಡ ಸರ್ಕಾರ ಪ್ರಾಧಾನ್ಯ ಕೊಡಬೇಕು ಅಂತೇಳಿ ಸರ್ಕಾರದ ಮುಂದೆ ಡಿಮ್ಯಾಂಡನ್ನು ಇಟ್ಟಿದೆ ಕಮಿಟಿ.
ಮತ್ತು ನಾಗರಿಕ ಸಮಿತಿ ಎಲ್ಲರೂ ಕೂಡ ಅದು ಸರ್ಕಾರ ಪ್ರೋಸೆಸ್ಸನ್ನು ಕೂಡ ಪಾಸಿಟಿವ್ ಆಗಿ ಇದು ಮಾಡ್ತದೆ. ಹೌದು, ಲಕ್ಷ್ಮಿ ವಿರುದ್ಧ ಗಂಭೀರ ತೆರನಾದ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಪೊಲೀಸರೊಂದಿಗೆ ಗುಂಡಿನ ಚಕಮಕಿ ನಡೆಸಿದ ಪ್ರಕರಣ, ಹಲ್ಲೆ ಪ್ರಕರಣ ಹಾಗೂ ಕರಪತ್ರ ಅಂಟಿಸಿದ ಸಾಮಾನ್ಯ ಪ್ರಕರಣಗಳಷ್ಟೇ ಅಮಾಸೆಬೈಲು ಠಾಣೆಯಲ್ಲಿ ದಾಖಲಾಗಿದೆ. ಸುಲಭವಾಗಿ ಈ ಪ್ರಕರಣಗಳಿಂದ ಜಾಮೀನು ಪಡೆದು ಆರೋಪ ಮುಕ್ತಗೊಳ್ಳುವ ಸಾಧ್ಯತೆಗಳಿವೆ. ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿ ಘೋಷಿಸಿದಂತೆ ಕರ್ನಾಟಕ ಈಗ ನಕ್ಸಲ್ ಮುಕ್ತಗೊಂಡಿದೆ. ಸದ್ಯ ಪೊಲೀಸರು ಲಕ್ಷ್ಮಿಯನ್ನ ವಶಕ್ಕೆ ಪಡೆದು ಆಕೆಯ ಆರೋಗ್ಯ ತಪಾಸಣೆ ಮೂಲಕ ಕಾನೂನು ಪ್ರಕ್ರಿಯೆ ಮುಂದುವರೆಸಿದ್ದಾರೆ. ವಿಕ್ರಮ್ ಗೌಡ ಹತ್ಯೆಯಾದ ನಂತರ ಉಡುಪಿಯಿಂದ ನಕ್ಸಲ್ ಗುಂಪು ಸೇರಿದ ಲಕ್ಷ್ಮಿ ಶರಣಾಗತಿಯಾಗಿರೋದು ಮಹತ್ವದ ಬೆಳವಣಿಗೆಯಾಗಿದ್ದು, ಜಿಲ್ಲೆಯಿಂದ ಕೆಂಪು ಹಾದಿ ಹಿಡಿದ ಎಲ್ಲರೂ ಆಡಳಿತ ವ್ಯವಸ್ಥೆಯ ಮುಂದೆ ಶರಣಾದಂತಾಗಿದೆ.